ಮೊನ್ನೆ ಅಷ್ಟೇ ರೀ, ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ನಲ್ಲಿ ನಾನು ಅಲ್ಲಿ ಕೂತಾಗ ಒಬ್ಬಳು ಹುಡುಗಿ ಆ ಕಡೆಯಿಂದ ನಡ್ಕೊಂಡು ಬರ್ತಾ ಇದ್ದಾಳೆ. ಹೇಗೆ ಅಂದರೆ ಮೊಬೈಲ್ ನೋಡಿಕೊಂಡೇ ಬರ್ತಾ ಇದ್ದಾಳೆ. ಅವಳಿಗೆ ಆ ಕಡೆ ಈ ಕಡೆ ಸ್ವಲ್ಪವೂ ಧ್ಯಾನ ಇಲ್ಲ, ಮಗ್ನವಾಗಿ ಅವಳು ಮೊಬೈಲನ್ನೇ ನೋಡ್ತಾ ಇದ್ಲು. ತುಂಬ ಜನ ಅವಳನ್ನೇ ನೋಡ್ತಾ ಇದ್ಲು, ಯಾಕಂದರೆ ಟೈಟಾಗಿ ಜೀನ್ಸ್ ಪ್ಯಾಂಟ್ ಹಾಕಿದ್ಲು ಮತ್ತು ನೋಡೋಕ್ಕೆ ಚೆನ್ನಾಗಿ ಇದ್ಲು. ಮೇ ಬಿ ಅವಳು ನಾರ್ತ್ ಇಂಡಿಯನ್ ಇರ್ಬೋದು ಅಂತ ನನ್ನ ಅನಿಸಿಕೆ. ಹಾಗೆ ಬರ್ತಾ ಇದ್ದಾಗ, ಯಾಕಂದರೆ ಅವಳು ಹೀಲ್ಸ್ ಬೇರೆ ತುಂಬ ಜೋರಾಗಿತ್ತು, ಉದ್ದವಾಗಿತ್ತು, ಆ ಕಡೆ ಈ ಕಡೆ ನೋಡ್ತಾ ಅವಳು ಕಾಲು ಒಳಗೆ ಹೋಗಿದೆ, ಕೆಳಗೆ ಬಿದ್ದಿದ್ದಾಳೆ. ಅಷ್ಟೇ ನೋಡಿ, ಕಾಲು ಒಳಗೆ ಬಿದ್ದಲು ಅಂದ ತಕ್ಷಣ ಜನ ನೋಡಿಬಿಟ್ಟು ಅವಳನ್ನು ನಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾರಿಗೂ ಕೂಡ ಅವಳ ಮೇಲೆ ಅನುಕಂಪ ಬರ್ದಿಲ್ಲ, ಎಲ್ಲರೂ ನೋಡಿ ಅವಳನ್ನು ನಗಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸ್ನೇಹಿತರೆ, ಇದು ಎಲ್ಲರ ಜೊತೆ ನಡೆಯುತ್ತೆ ಅಂದ್ಕೊಳ್ತೀನಿ. ಯಾಕಂದರೆ ಅಲ್ಲಿ ಪಕ್ಕದಲ್ಲಿ ಒಬ್ಬನು ಹುಡುಗ ಕೂಡ ಕುಂತಿದ್ದ. ಅವಳು ನೋಡಿಬಿಟ್ಟು ಅವನಿಗೆ ನಗು ತಾಳಕ್ಕಾಗ್ತಾ ಇಲ್ಲ, ನಗುನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ. ಕೊನೆಗೆ ಅವನು ಏನು ಮಾಡಿದಾನಂದರೆ ತನ್ನ ತೋಳನ್ನು ಬಾಯಿ ಹತ್ರ ಇಟ್ಕೊಂಡು ನಗುನ ಕಂಟ್ರೋಲ್ ಮಾಡದೆ ನಗ್ತಾ ಇದ್ದ. ಇದು ಸಹಜನಾ ಸ್ನೇಹಿತರೆ? ನಿಮ್ಮ ಜೊತೆ ಇದು ಆಗಿರ್ಬೋದಾ? ಯಾಕಂದರೆ ಯಾರಾದರೂ ಬರ್ತಾ ಇರ್ತಾರೆ, ಅವರು ಬಿದ್ದ ತಕ್ಷಣ ನಮ್ಗಳಿಗೆಲ್ಲ ಯಾಕೆ ನಗು ಬರುತ್ತೆ? ಇದೊಂದು ಕಾಮನ್ ಟ್ರೀಟ್ಮೆಂಟಾ? ಯಾಕೆ ಯಾರಿಗೂ ಕೂಡ ಅಯ್ಯೋ ಪಾಪ ಅನಿಸೋದಿಲ್ಲ? ಇತ್ತೀಚೆಗೆ ಒಂದು ಸರ್ವೆ ಕೂಡ ನಡೆದಿದೆ. ಅದರ ಪ್ರಕಾರ ಹೀಗೆ ಯಾರಾದರೂ ರೋಡಲ್ಲಿ ಅಥವಾ ಎಲ್ಲೋ ಏನೋ ಆಗಿ ಬಿದ್ದರೆ 95% ಜನ ಆ ಬೀಳೋದನ್ನು ನೋಡಿ ನಗ್ತಾರೆ. ಅದರಲ್ಲಿ ಮೇ ಬಿ ಒಂದು 2-3% ಜನ ಮಾತ್ರ ಅಯ್ಯೋ ಪಾಪ ಅನ್ಬೋದು. ಹೆಚ್ಚಾಗಿ ನಾವು ನೋಡ್ತೀವಿ, ಯಾರಾದರೂ ಬಿದ್ದರೆ ನಾವುಗಳು ನಗೋದು ಗ್ಯಾರಂಟಿನೇ, ಅಥವಾ ನಾವೇ ಯಾವಾಗಲೂ ಬಿದ್ದರೆ ನಮ್ಮನ್ನು ನೋಡಿ ಜನ ನಗೋದು ತುಂಬಾ ಕಾಮನ್ ಆಗಿದೆ ಸ್ನೇಹಿತರೆ. ಇದು ನಿಮ್ಮ ಜೊತೆ ನಡೆದಿರಬೇಕಲ್ವಾ? ಯಾಕೆ ಈ ರೀತಿ ನಮಗೆ ನಗು ಬರುತ್ತೆ? ಇದರ ಹಿಂದಿನ ಸೈಂಟಿಫಿಕ್ ಲಾಜಿಕ್ ಏನು? ಇದರ ಸೈಕಾಲಜಿ ಏನು? ಯಾಕೆ ನಾವು ಯಾರೋ ಒಬ್ಬರು ಬಿದ್ದರೆ ನಗೋದು ಯಾಕೆ? ಇದು ಕೇವಲ ಬರೀ ಹೀಗೆ ಬಿದ್ದಾಗ ನಗೋದಂತಲ್ಲ, ಇದು ನಾವು ಮಾನಸಿಕವಾಗಿ ನಾವು ಆ ರೀತಿ ಯೋಚನೆ ಮಾಡ್ತೀವಿ. ಉದಾಹರಣೆಗೆ, ನಿಮ್ಮ ಫ್ರೆಂಡು ಒಳ್ಳೆ ದುಡ್ಡನ್ನು ಗಳಿಸಿದ್ದಾನೆ, ಒಳ್ಳೆಯದನ್ನು ಮಾಡಿದ್ದಾನೆ, ಸಿಕ್ಕಾಪಟ್ಟೆ ಫ್ಯಾಷನ್ ಮಾಡ್ತಾನೆ, ಮಜಾ ಮಾಡ್ತಾ ಇದ್ದಾನೆ. ನೀವು ಅವನನ್ನು ನೋಡ್ತಾನೇ ಇದ್ದೀರಾ. ಒಂದಿನ ದಿಢೀರಾಗಿ ಅವನು ತನ್ನ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ. ಏನೋ ಒಂದು ಲಾಸ್ ಆಗಿಬಿಡುತ್ತೆ, ಶೇರ್ ಮಾರ್ಕೆಟ್ ಕ್ರ್ಯಾಶ್ ಆಗೋಗುತ್ತೆ, ಅವನ ಬಿಸ್ನೆಸ್ ಡಲ್ ಆಗೋಗುತ್ತೆ, ಫುಲ್ ಫುಟ್ಪಾತಿಗೆ ಬಂದುಬಿಡ್ತಾನೆ. ಆಗ ನಿಮ್ಮ ಮನಸ್ಸಿಗೆ ಸಂತೋಷ ಆಗುತ್ತಾ ಅಥವಾ ದುಃಖ ಆಗುತ್ತಾ? ಪ್ರಾಮಾಣಿಕವಾಗಿ ಹೇಳಿ ಸ್ನೇಹಿತರೆ, ಪ್ರಾಮಾಣಿಕವಾಗಿ ಹೇಳಿ. ಇದು ನಿಮ್ಮ ಜೊತೆನೂ ಆಗ್ಬೋದು ಅಥವಾ ಬೇರೆಯವ್ರು ನಿಮ್ಮ ಜೊತೆನೂ ನಡೀಬೋದು. ಪ್ರಾಮಾಣಿಕವಾಗಿ ಹೇಳಿ. ಒಂದು ಸೈಂಟಿಫಿಕ್ ಸರ್ವೆ ಪ್ರಕಾರ 90% ಜನ ಅಂತಹ ಸಿಚುವೇಶನ್ ಆದಾಗ ಖುಷಿ ಪಡ್ತಾರಂತೆ. ಇರ್ಬೋದು ಅಲ್ವಾ? ನೀವೇ ಯೋಚನೆ ಮಾಡಿ. ನೀವು ಫೇಲ್ ಆಗಿರ್ತೀರಾ, ನಿಮ್ಮ ಜೊತೆ ಇದ್ದಂಥ ಒಬ್ಬ ವ್ಯಕ್ತಿ ಪಾಸ್ ಆಗಿಬಿಡ್ತಾನೆ 10th-ಅಲ್ಲೋ 2nd PUC-ಯಲ್ಲೋ. ನೀವು ವೇಟ್ ಮಾಡ್ತಾನೆ ಇರ್ತೀರಾ, ಈ ನನ್ನ ಮಗ ನನಗಿಂತ ಮುಂದೆ ಹೋಗ್ಬಿಟ್ಟ ಅಂತ. ಅವನು 2nd PUC-ಗೆ ಬಂದ, ನೀವು 10th-ಅಲ್ಲಿ ನೀವು ಫೇಲ್ ಆಗಿರ್ತೀರಾ, ಅವನು ಪಾಸ್ ಆಗಿರ್ತಾನೆ. ಅಥವಾ ಅವನು 12th-ಅಲ್ಲಿ ಹೋದಾಗ ಅವನು ಫೇಲ್ ಆಗ್ತಾನೆ. ಆಗ ಕೂಡ ನಿಮಗೆ ಅಲ್ಲಿ ಕನಿಕರ ಬರೋದಿಲ್ಲ, ಅಯ್ಯೋ ಪಾಪ ಅನಿಸೋದಿಲ್ಲ, ದುಃಖ ಪಡೋದಿಲ್ಲ, ನೀವು ಕೂಡ ಸಂತೋಷ ಪಡ್ತೀರಾ. ಹೌದು ಸ್ನೇಹಿತರೆ, ಯಾರಾದರೂ ಬಿದ್ದರೆ, ಸೋತ್ರೆ, ಈ ಜಗತ್ತಿನಲ್ಲಿ ಮನುಷ್ಯರು ದುಃಖಕ್ಕಿಂತ ಸಂತೋಷ ಪಡೋದೇ ಜಾಸ್ತಿ ಅನ್ನೋ ಒಂದು ಸೈಕಾಲಜಿ ನಮ್ಮ ಮುಂದಿದೆ. ಇದು ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ನಡೆಯೋದು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ವೇಳೆ ಒಂದು ಏರಿಯಾ ನಿಮ್ಮದು, ಆ ಏರಿಯಾದಲ್ಲಿ ಸಡನ್ನಾಗಿ ನಿಮ್ಮ ಮನೆ ಕರೆಂಟ್ ಹೋಗ್ಬಿಡುತ್ತೆ ಅಂದ್ಕೊಳ್ಳಿ. ಕರೆಂಟ್ ಹೋದ ತಕ್ಷಣ ನೀವೇನು ಮಾಡ್ತೀರಾ? ಅಯ್ಯೋ ನನ್ನ ಮಗಂದು ಕರೆಂಟ್ ಹೋಗ್ಬಿಡುತ್ತಲ್ಲಪ್ಪ ಅಂತ ಬೇಜಾರು ಮಾಡ್ಕೊತೀರಾ. ಏನೋ ಓದ್ತಿರ್ತೀರಾ ಅಥವಾ ಮೊಬೈಲ್ ಚಾರ್ಜ್ ಮಾಡ್ತಿರ್ತೀರಾ, ಮೊಬೈಲ್ ನೋಡ್ತಿರ್ತೀರಾ, ಸ್ವಲ್ಪ ಚಾರ್ಜರ್ ಉಳಿದಿರುತ್ತೆ, ಅಂಥರಲ್ಲಿ ಕರೆಂಟ್ ಹೋದಾಗ ತುಂಬಾ ಬೇಜಾರು ಮಾಡ್ತೀರಾ. ಅಥವಾ ಯಾವುದೋ ಒಂದು TV ನೋಡ್ತಿರ್ತೀರಾ, ಮ್ಯಾಚ್ ನೋಡ್ತಿರ್ತೀರಾ, ಸಡನ್ನಾಗಿ ಕರೆಂಟ್ ಹೋದ ತಕ್ಷಣ ತುಂಬಾ ಬೇಜಾರಾಗುತ್ತೆ. ಆದರೆ ಅದೇ ಏನು ಮಾಡ್ತೀರಾ? ಹೊರಗಡೆ ಬಂದು ನೋಡ್ತೀರಾ, ಏನು ಬರೀ ನನ್ನ ಮನೆ ಕರೆಂಟ್ ಮಾತ್ರ ಹೋಗಿದೆಯೋ ಅಥವಾ ಬೇರೆ ಮನೆ ಕರೆಂಟ್ ಹೋಗಿದೆಯೋ ಅಂತ. ಹೊರಗಡೆ ಬಂದು ನೋಡಿದಾಗ ಆ ಮುಂದಿನ ಮನೆ ಕರೆಂಟ್ ಕೂಡ ಹೋಗಿರುತ್ತೆ. ಆವಾಗ ನಿಮಗೆ ದುಃಖ ಆಗೋದಿಲ್ಲ, ನಿಮಗಿಲ್ಲಿ ಖುಷಿ ಆಗುತ್ತೆ. ಹೌದಲ್ವಾ? ಯೋಚನೆ ಮಾಡಿ.
ಒಬ್ಬ ಮನೆ ನಿಮ್ಮ ಕರೆಂಟ್ ಹೋಗಿದೆ, ಈಗ ನಿಮ್ಮ ಮನೆ ಕರೆಂಟ್ ಹೋಗಿದೆ, ಒಂದು ವೇಳೆ ಪಕ್ಕದ ಮನೆ ಅಥವಾ ಮುಂದಿನ ಮನೆ ಕರೆಂಟ್ ಇದ್ದರೆ ನಿಮಗೆ ಬೇಜಾರಾಗೋದು. ಆದರೆ ಆ ಮನೆ ಕರೆಂಟ್ ಕೂಡ ಹೋಗಿದೆ ಅಂದರೆ ಖುಷಿ ಪಡ್ತೀರಾ, ಅಯ್ಯೋ ಹೋಗಲಿ ಬಿಡೋದು ನನ್ನ ಮಗಂದು, ನನ್ನ ಮನೆದು ಯಾಕೆ ಅಷ್ಟೇ ಹೋಗಿಲ್ಲಲ್ವಾ, ಅವನದು ಮನೆ ಹೋಗಿದೆಯಲ್ವಾ, ಹಾಗಾದ್ರೆ ಖುಷಿ ಪಡೋಣ. ಇದು ಮನುಷ್ಯನ ಸೈಕಾಲಜಿ. ಇದನ್ನು ತುಂಬ ವರ್ಷಗಳಿಂದ ಸ್ಟಡಿ ಮಾಡಿಕೊಂಡೇ ಬರ್ತಾ ಇದ್ದಾರೆ, ಯಾಕೆ ಹಿಂಗಾಗುತ್ತೆ ಅಂತ. ಈ ಒಂದು ಸೈಕಾಲಜಿಯನ್ನು ಜರ್ಮನ್ ಭಾಷೆಯಲ್ಲಿ ಶೆಡನ್ ಫ್ರೈಡೆ ಅಂತ ಕರೀತಾರೆ. ಅಂದರೆ ಬೇರೆಯವರ ನೋವಿನಲ್ಲಿ ನಮಗೆ ಸಿಗುವಂತಹ ಆನಂದ, ಬೇರೆಯವರಿಗೆ ಸಣ್ಣ ಕಷ್ಟ ಅಥವಾ ಅವಮಾನವಾದಾಗ ನಮಗೆ ತಿಳಿದಂಗೆ ಒಂದು ರೀತಿ ತೃಪ್ತಿ ಸಿಗುತ್ತೆ ಅಲ್ವಾ. ಈಗ ನಮ್ಮ ಮುಂದೆ ಯಾರೊಬ್ರು ಇರ್ತಾರೆ, ನಮ್ಮ ಕ್ಲೋಸ್ ಫ್ರೆಂಡು, ಅವ್ನು ನಮ್ಮ ಮುಂದೆ ತುಂಬಾ ಬೆಳೀತಾ ಇರ್ತಾನೆ, ಅವನ ಜೊತೆ ನೀವೆಲ್ಲೋ ಹೋಗ್ತಾ ಇರ್ತೀರ, ಅವನಿಗೆ ಯಾರೋ ಸಿಕ್ಕು ಅವ್ನಿಗೆ 4 ಬಾರಿಸ್ತಾರೆ, ಆದರೆ ನೀವು ಅವನನ್ನು ಬಿಡಿಸ್ತೀರಾ, ಬೇರೆ ಮಾತಲ್ಲ, ಬಿಡಿಸ್ತೀರಾ ಡೆಫಿನೆಟಾಗಿ. ಆದರೆ ಅವನಿಗೆ ಏಟು ಬಿತ್ತಲ್ಲ ಅನ್ನೋ ಒಂದು ಖುಷಿ ನಿಮಗಲ್ಲಿ ಇರುತ್ತೆ. ಯಾಕಂದರೆ ವಿಶೇಷವಾಗಿ ನಾವು ಯಾರನ್ನಾದರೂ ಅಸೂಯೆಯಿಂದ ನೋಡ್ತಿದ್ರೆ ಅಥವಾ ಅವರು ನಮಗಿಂತ ಹೆಚ್ಚು ಶಕ್ತಿಶಾಲಿಯಾಗಿ ಇದ್ದರೆ, ಅವರು ಬಿದ್ದಾಗ ಸರಿಯಾಗಿ ಬಿಡು ಅನ್ನುವ ಭಾವನೆ ನಮ್ಮ ಮೆದುಳಿನಲ್ಲಿ ಎಂಡಾರ್ಫಿನ್ ಬಿಡುಗಡೆ ಮಾಡುತ್ತಂತೆ. ಇದು ನಮ್ಮ ಮೆದುಳಿನಲ್ಲಿ ನಡೆಯುವಂತಹ ಒಂದು ಪ್ರಕ್ರಿಯೆ ಸ್ನೇಹಿತರೆ. ಇದು ನಮ್ಮ ಮೆದುಳಿನಲ್ಲಿ ನಡೆಯುತ್ತೆ. ಇದು ನ್ಯಾಚುರಲ್ ಆಗಿ ಆಗುವಂಥ ಒಂದು ಥೇರಿ. ಇದನ್ನು ಇನ್ಕಾಂಗ್ರೇಟಿವ್ ಥೇರಿ ಅನ್ನುತ್ತಾರೆ. ಇದನ್ನು ಏನಂತಾರೆ, ಇನ್ಕಾಂಗ್ರೇಟಿವ್ ಥೇರಿ ಅಂದರೆ ಅನಿರೀಕ್ಷಿತ ಬದಲಾವಣೆ ಅಂತ ಕರೆಯೋದಕ್ಕೆ ಇನ್ಕಾಂಗ್ರೇಟಿವ್ ಥೇರಿ. ಮೆದುಳು ಯಾವಾಗಲೂ ಒಂದು ಕ್ರಮವನ್ನು ಇರುತ್ತೆ, ಒಂದು ಕ್ರಮದಲ್ಲಿ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಅನಿರೀಕ್ಷಿತವಾಗಿ ಒಬ್ಬ ವ್ಯಕ್ತಿ ಗಂಭೀರವಾಗಿ ಸ್ಟೈಲ್ ಆಗಿ ನಡ್ಕೊಂಡು ಬರ್ತಾ ಇರ್ತಾನೆ, ಅದು ಮೆದುಳಿಗೆ ಒಂದು ನಿರೀಕ್ಷಿತವಾದಂತಹ ಸಮತೋಲನ ಆ ಒಂದು ನಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಆದರೆ ತಕ್ಷಣವೇ ಸಡನ್ನಾಗಿ ಮರುಕ್ಷಣವೇ ಆತ ಕಾಲು ಜಾರಿ ವಿಚಿತ್ರವಾಗಿ ಕೈಕಾಲು ಬಡಿಯುತ್ತಾ ಬಿದ್ದರೆ ಈ ಅನಿರೀಕ್ಷಿತ ಬದಲಾವಣೆ ಅಂದರೆ ಸಡನ್ ಶಿಫ್ಟ್ ಮೆದುಳಿಗೆ ಒಂದು ಶಾಕನ್ನು ನೀಡುತ್ತೆ. ಏನಾಗುತ್ತೆ ಅಂದರೆ ಇಲ್ಲಿ ಮೆದುಳಿಗೆ ಒಂದು ಶಾಕ್ ನೀಡುತ್ತೆ. ಆ ಗೊಂದಲವನ್ನು ಹೊರಹಾಕಕ್ಕೆ ಮೆದುಳು ಫಸ್ಟ್ ಆರಿಸಿಕೊಳ್ಳೋ ದಾರಿನೇ ನಗು ಸ್ನೇಹಿತರೆ. ಇದು ನಿಮ್ಮ ತಪ್ಪಲ್ಲ, ಇದು ನಿಮ್ಮ ಮೆದುಳಿನ ತಪ್ಪು. ಆ ಗೊಂದಲವನ್ನು ಅದು ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಯಾಕಂದರೆ ಅಲ್ಲಿ ಒಬ್ಬರು ಯಾರೋ ವ್ಯಕ್ತಿ ಬರ್ತಾ ಇರ್ತಾರೆ, ನಿಮ್ಮ ಭಾವನೆಗಳೇ ಬೇರೆ ಇರ್ತವೆ. ನಾನು ಹೇಳಿದ್ನಲ್ಲ ಫಸ್ಟ್ ಎಕ್ಸಾಂಪಲ್ಲು, ಆ ಸುಂದರವಾದ ಹುಡುಗಿ ಜೀನ್ಸ್ ಹಾಕೊಂಡು ಹೀಲ್ಸ್ ಚಪ್ಪಲಿ ಹಾಕೊಂಡು ಬರ್ತಾ ಇರ್ತಾಳೆ. ನಿಮ್ಮ ಗಮನ ಅವಳ ಜೀನ್ಸ್ ಪ್ಯಾಂಟ್ ಮೇಲೆ, ಅವಳ ಮುಖದ ಮೇಲೆ, ಅವಳ ಲಿಪ್ಸ್ಟಿಕ್ ಮೇಲೆ, ಅವಳ ಕಣ್ಣು ಮೇಲೆ, ಅವಳ ನಡಿಗೆ ಮೇಲೆ ಇರುತ್ತೆ. ಆದರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ ಅವಳು ಬೀಳ್ತಾಳೆ ಅಂತ. ಸಡನ್ನಾಗಿ ಬಿದ್ದರೆ ನಿಮ್ಮ ಮೆದುಳು ಏನು ಮಾಡ್ಬೇಕು ಹೇಳಿ, ಅದಕ್ಕೂ ಕೂಡ ಅಲ್ಲೋಲ ಕಲ್ಲೋಲ ಆಗಿಬಿಡುತ್ತೆ ಮೆದುಳು. ಸಡನ್ನಾಗಿ ಆದ ತಕ್ಷಣ ಅದು ಗೊಂದಲದಲ್ಲಿ ಬಿದ್ದು ಬಿಡುತ್ತೆ. ಹೀಗಾಗಿ ಆ ಮೊದಲ ಒಂದು ರಾಸಾಯನಿಕ ಕ್ರಿಯೆಯನ್ನು ಅದು ಹೊರಹಾಕುತ್ತೆ, ಅದುವೇ ನಗು ಸ್ನೇಹಿತರೆ. ಸಡನ್ನಾಗಿ ಯಾರಿಗೂ ಅಳು ಬರೋದಿಲ್ಲ ರೀ, ಸಡನ್ನಾಗಿ ಬರೋದೇ ಒಂದು ರಿಯಾಕ್ಷನ್ ಅಂದರೆ ಅದು ನಗುನೇ. ಏನೇ ಆಗಲಿ ಸಡನ್ನಾಗಿ ನೀವು ಯಾರಾದರೂ ಏನೋ ಅಂದ ತಕ್ಷಣ ನಿಮ್ಗೆ ಅಳು ಬಂದುಬಿಡುತ್ತಾ? ಬರೋದಿಲ್ಲ. ಅದೇ ಯಾರಾದರೂ ನೀವು ಸಡನ್ನಾಗಿ ಜೋಕ್ ಮಾಡಿದರೆ ನಗು ಬರುತ್ತೆ. ಸೊ ಹೀಗಾಗಿ ಫಸ್ಟ್ ಆಫ್ ಆಲ್ ಏನಾದರೂ ಒಂದು ರಿಯಾಕ್ಷನ್ ನೀವು ಮಾಡಬೇಕು ಅಂದರೆ ನಿಮಗೆ ಮೊದಲು ಬರೋದೇ ನಗು. ಸೊ ಇದನ್ನು ದಿ ಇನ್ಕಾಂಗ್ರೇಟಿವ್ ಥಿಯರಿ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಇದು ಸೈಂಟಿಫಿಕ್ ಒಂದು ಸೈಕಾಲಜಿ ಸ್ನೇಹಿತರೆ. ಇದನ್ನು ಇನ್ಕಾಂಗ್ರೇಟಿವ್ ಥಿಯರಿ ಅನ್ನುತ್ತಾರೆ. ಹೀಗಾಗಿ ನಾವು ಯಾರಾದರೂ ಬಿದ್ದರೆ ಈ ಥರ ಒಂದು ಅನುಭವ, ಈ ಥರ ನಗು ಬರೋದಕ್ಕೆ ಇದೇ ಮುಖ್ಯ ಕಾರಣ. ಯಾಕಂದರೆ ಇದು ಮೆದುಳಿನ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್ ಸ್ನೇಹಿತರೆ. ಬಿದ್ದ ವ್ಯಕ್ತಿಗೆ ಪೆಟ್ಟಾಗಿದ್ದರೆ ನಗು ಮಾಯವಾಗಿ ಅದು ಅನುಕಂಪವಾಗುತ್ತೆ. ನೋಡಿ, ಸಡನ್ನಾಗಿ ಬಿದ್ದುಬಿಟ್ರು ಯಾರೋ ಒಬ್ರಿಗೆ, ಆ ಹುಡುಗಿ ಬಿದ್ದುಬಿಟ್ಲು, ಬಿದ್ದ ತಕ್ಷಣ ನಮಗೆ ನಗು ಬಂತು. ಆದರೆ ಅವಳಿಗೇನಾದರೂ ಗಾಯ ಆಗಿದ್ದರೆ, ಏನಾದರೂ ರಕ್ತ ಬರ್ತಾ ಇದ್ದರೆ ಆಗ ನಿಮಗೆ ಅನುಕಂಪ ಬರೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪೆಟ್ಟಾಗದೇ ಇದ್ದರೆ ನೀವು ಕೂಡ ನಕ್ಕೊಂಡು ಹೋಗ್ಬಿಡ್ತೀರಾ, ಅದೊಂಥರ ಕಾಮಿಡಿಯಾಗಿ ಹೋಗ್ಬಿಡ್ತಿದೆ. ಯಾಕಂದರೆ ಅವಳು ಕೂಡ ಎದ್ದು ಬಿಡ್ತಾಳೆ, ಎದ್ದು ಅಲ್ಲಿಂದ ಸುಮ್ಮನೆ ತನ್ನ ಪಾಡಿ ತಾನು ಒಂಥರ ಬೇಜಾರಾಗಿಂತ ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಆವಾಗ ನಿಮ್ಮ ನಗು ಮಾತ್ರ ತಡೋಕ್ಕೆ ಆಗೋದಿಲ್ಲ. ಇದು ಹ್ಯೂಮನ್ ಸೈಕಾಲಜಿ. ಈ ರೀತಿ ಅನುಭವ ನಿಮಗೂ ಆಗಿರಬೇಕಲ್ವಾ? ಆಗಿದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇಂಥದೇ ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ.